ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗುವ ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸ್ಥಾಪಿಸಲಾದ ಸಂತ ಅಲೋಷಿಯಸ್ ರಂಗ ಅಧ್ಯಯನ ಕೇಂದ್ರವನ್ನು ಮಂಗಳೂರಿನ ಹಿರಿಯ ರಂಗಕರ್ಮಿ ನೀನಾಸಂ ಕಲಾರಂಗ ಶಾಲೆಯ ಪದವೀಧರರಾದ ಮೋಹನ್ ಚಂದ್ರ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತ ಅಲೋಷಿಯಸ್ ಸಮೂಹ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೆ ಪಿಂಟೋ ವಹಿಸಿದರು. ಈ ವೇಳೆ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪ್ರವೀಣ್ ಮಾಟಿಸ್, ಪ್ರಭಾರ ಕುಲಸಚಿವ ಡಾ ಆಲ್ವಿನ್ ಡೆಸಾ, ಕೇಂದ್ರದ ನಿರ್ದೇಶಕ ಡಾ ದಿನೇಶ್ ನಾಯ್ಕ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅಲೋಷಿಯಸ್ ನಾಟಕೋತ್ಸವ 21ರ ಉದ್ಘಾಟನೆಯನ್ನ ರಂಗ ಮತ್ತು ಚಲನಚಿತ್ರ ನಟ ಕುಸಲ್ ದರಸೆ ನವೀನ್ ಟಿ ಪಡೀಲ್ ಉದ್ಘಾಟಿಸಿದರು. ಬಳಿಕ ಶಶಿರಾಜ್ ಕಾವೂರು ಬರೆದು ನಿರ್ದೇಶಿಸಿರುವ ದ್ಯಾಟ್ಸ್ ಆಲ್ ಯುವರ್ ಆನರ್ ನಾಟಕ ಪ್ರದರ್ಶನಗೊಂಡಿತು.